ಮಂಗಳೂರು ಹೊರವಲಯದ ಕಟೀಲು, ಎಕ್ಕಾರು, ಕಿನ್ನಿಗೋಳಿ ಪ್ರದೇಶಗಳಲ್ಲಿ ಚಿರತೆ ಹಾವಳಿ ತೀವ್ರವಾಗಿದ್ದು ಇದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕಿನ್ನಿಗೋಳಿಯ ಕೆಮ್ಮಡೆಯಲ್ಲಿ ನಿನ್ನೆ ಸಂಜೆ ಮನೆ ಅಂಗಳದಲ್ಲಿದ್ದ ಆಡನ್ನ ಚಿರತೆ ಬೇಟೆಯಾಡಿದ್ದು ಇಂದು ಸೋಮವಾರ ಇದೇ ಪರಿಸರದಲ್ಲಿ ಮತ್ತೆ ಚಿರತೆ ಕಂಡು ಬಂದಿದೆ. ಕೆಮ್ಮಡೆಯ ರಿಚರ್ಡ್ ಪ್ರಶಾಂತ್ ರೋಡ್ರಿಗಸ್ ಮತ್ತು ಅಂಬಾಶೆಟ್ಟಿ ಅವರ ಮನೆಯ ಸಮೀಪ ಇಂದು ಸಂಜೆ ಮತ್ತೆ ಚಿರತೆ ಓಡಾಡುವುದನ್ನು ಸ್ಥಳೀಯರು ಕಂಡಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು ಚಿರತೆ ಹಿಡಿಯಲು ಬೋನು ಇರಿಸಲಾಗಿದೆ. ಶನಿವಾರ ಸಂಜೆ ಎಕ್ಕಾರು ಪ್ರದೇಶದಲ್ಲಿಯೂ ಚಿರತೆ ಕಂಡು ಬಂದ ಕಾರಣ ಅಲ್ಲಿಯೂ ಚಿರತೆಯನ್ನ ಹಿಡಿಯುವ ಪ್ರಯತ್ನ ಮಾಡಲಾಗಿ ಅಲ್ಲಿಯೂ ಬೋನು ಇರಿಸಲಾಗಿದೆ. ಇದೀಗ ಚಿರತೆ ಹಿಡಿಯುವ ಭಾರವನ್ನ ಅರಣ್ಯ ಇಲಾಖೆಯ ಮೇಲೆ ಹಾಕಿದೆ.